20 ಇದೆ. 20 ನಿಮ್ಮ ಏರ್ಪೋರ್ಟ್ ಇಂದ ಹೊರಗೆ ಬರ್ತದೆ ಆ ನೀರು, ಅದು ಮತ್ತೆ ಎಲ್ಲಿ ಹೋಗ್ತದೆ? ಮತ್ತೆ ಈಗ ನೀರು ಬರುವ ದಾರಿಯಲ್ಲಿ ಈಗ ನಮ್ಮ ಹುಡುಗರು ಮೇಲೆ ಹೋಗಿ ನೋಡಿದ್ರು, ನೀರು ಬರುವ ದಾರಿಯಲ್ಲಿ ದೊಡ್ಡ ದೊಡ್ಡ ಕಲ್ಲು ನಿಂತಿದೆ, ಅದೀಗ ಡೈವರ್ಟ್ ಮಾಡಿ ಕೊಡ್ತಾ ಇದೆ ನೀರನ್ನು. ನೀವು ನಮ್ಮನ್ನು ಒಳಗೆ ಬರ್ಲಿಕ್ಕೆ ಬಿಡುವುದೇ ಇಲ್ಲ, ನೀವು ಕೂಡ ಒಂದು ಹೊರಗೆ ಬಂದು ನೋಡುದು ಇಲ್ಲ. ಲಾಸ್ಟ್ ಟೈಮ್ ಹೇಗೆ ಮಾಡಿದ್ರೆ ಏರ್ಪೋರ್ಟ್ ಬಂದ್ ಮಾಡ್ಲಿಕ್ಕೆ ಗೊತ್ತುಂಟು ನಮ್ಗೆ. ನಾವಂತಲ್ಲಿ ನೀರು ಸರ್ ಈಗ ನೀವು ಎಷ್ಟು ಕಿಂಡಿ ಮಾಡ್ತೀನಿ ಅಂತ ಹೇಳಿದ್ರಿ? 50 ಎಷ್ಟಿದೆ ಮೇಲ್ಗಡೆ ಮುಂಚಿನ ನಾವು ಹೊಸದಾಗಿ ಮಾಡಿಲ್ಲ. ಎಷ್ಟುಂಟು? 20 ಇದೆ. 20 ನಿಮ್ಮ ಏರ್ಪೋರ್ಟ್ ಇಂದ ಹೊರಗೆ ಬರ್ತದೆ ಆ ನೀರು, ಅದು ಮತ್ತೆ ಎಲ್ಲಿ ಹೋಗ್ತದೆ? ಅದು ನ್ಯಾಚುರಲ್ ಸ್ಟಡಿ ಮಾಡಿ ನೀವು ನೋಡಿ, ನೀವು ನ್ಯಾಚುರಲ್ ಅಂತ ದೊಡ್ಡ ಬರೆ ಇರ್ಲಿಲ್ಲ, ನೀವು ಮತ್ತೆ ಕಟ್ಟಿದ್ದು ಯಾರ್ದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದ್ಮೇಲೆ ಕಟ್ಟಿದ್ದು ನೀವು, ಮತ್ತೆ ಕಟ್ಟಿದ್ದು ಮೊದಲು ಇರ್ಲಿಲ್ಲ. ಮತ್ತೆ ನೀವು ಇಟ್ಟು ಬಂದು ಸಣ್ಣ ಸಣ್ಣ ಕಿಂಡಿ ಇಟ್ಕೊಂಡು ಬಂದಿದ್ದು ನೀವು. ಒಂದು ನಿಮಿಷ ಹೇಳುದು ಕೇಳಿ, ನೀವು ನಿಮ್ಮಿಂದ ಅಲ್ಲಿಗೆ ಪಾಸ್ ಆಗ್ತದೆ ಕರೆಕ್ಟ್, ನೀವು ಹೇಳುದು ಅಲ್ಲಿಂದ ಮುಂದೆ ಎಲ್ಲಿ ಹೋಗ್ತದೆ ನಿಮ್ಗೆ ಅದೊಂದು ಅದರ ಇದಿಲ್ಲ. ಅದೆಲ್ಲಾನು ನಮ್ಗೆ ಏನು PWD ಅಥವಾ ಪಂಚಾಯತ್ ನ್ಯಾಚುರಲ್ ಡ್ರೈನ್ ಇದೆ ಅಲ್ಲ, ಅದಕ್ಕೆ ಕನೆಕ್ಟ್ ಆಗಿದೆ ಎಲ್ಲ. ಮೊದಲು ಹೇಗಿತ್ತಂದ್ರೆ ಗುಡ್ಡ ನಿಮ್ದು ಏರ್ಪೋರ್ಟ್, ನಮ್ದು ಏರ್ಪೋರ್ಟ್ ಇರಲಿಲ್ಲ. ಆಮೇಲೆ ಈ ನೀರಿಗೆ ದೊಡ್ಡ ದೊಡ್ಡ ಇದಿದೆಲ್ಲ ಕಾಲುವೆಗೆ ಅದಕ್ಕೆ ಬರ್ತಿತ್ತು. ಈಗ ನೀವು ಅಲ್ಲಲ್ಲಿ ಕಿಂಡಿ ಮಾಡಿದ್ರಿಂದ ನೀರು ಒಟ್ಟಾರೆ ಸ್ಪ್ರೆಡ್ ಆಗಿ ಬರ್ತಾ ಇದೆ. ಮತ್ತೆ ಈಗ ನೀರು ಬರುವ ದಾರಿಯಲ್ಲಿ ಈಗ ನಮ್ಮ ಹುಡುಗರು ಮೇಲೆ ಹೋಗಿ ನೋಡಿದ್ರು, ನೀರು ಬರುವ ದಾರಿಯಲ್ಲಿ ದೊಡ್ಡ ದೊಡ್ಡ ಕಲ್ಲು ನಿಂತಿದೆ, ಅದೀಗ ಡೈವರ್ಟ್ ಮಾಡಿ ಕೊಡ್ತಾ ಇದೆ ನೀರನ್ನು. ನೀವು ನಮ್ಮನ್ನು ಒಳಗೆ ಬರ್ಲಿಕ್ಕೆ ಬಿಡುವುದೇ ಇಲ್ಲ, ನೀವು ಕೂಡ ಒಂದು ಹೊರಗೆ ಬಂದು ನೋಡುದು ಇಲ್ಲ. ಲಾಸ್ಟ್ ಟೈಮ್ ಹೇಗೆ ಮಾಡಿದ್ರೆ ಏರ್ಪೋರ್ಟ್ ಬಂದ್ ಮಾಡ್ಲಿಕ್ಕೆ ಗೊತ್ತುಂಟು ನಮ್ಗೆ. ಬೇಡ ಅಂತ ಇವರೆಲ್ಲ ಪರಿಚಯ ಇದ್ದಾರೆ, ರೆಸ್ಪಾನ್ಸ್ ಮಾಡ್ತಾರೆ ಅಂತ, ಹಾಗೆ ಇವರು ಸಹ ಕೈ ಬಿಟ್ಟಿದ್ದಾರೆ. ಆಗ ಮಾಡಬಾರ್ದು ಸರ್, ನಾವು ನಿಮ್ಗೆ ಇಷ್ಟು ರೆಸ್ಪೆಕ್ಟ್ ಕೊಡ್ತೇವೆ. ನೀವು ರಾಜ್ಯಕಾಲ ನೀರು ಬಿಡ್ತೀರಿ ಅವತ್ತು ಪೂರ ಒಂದು ಇಂಜನ್ ಓಡಿ ಮತ್ತೆ ಅಲ್ಲಿ ನ್ಯಾಚುರಲ್ ನಾಲ ಇದೆ ಅಂತ ಅದಕ್ಕೆ ನೀರು ಹೋಗೋದಿಲ್ಲ. ಅಲ್ಲಿ ಇರುತ್ತೆ ಆ ಕಡೆ ಈ ಕಡೆ ನೀರು ಬಂತಂದ್ರೆ ಈ ಸಲ ಬಂದಿದೆ, ಇವತ್ತು ಬಂತಲ್ಲ, ಇನ್ನೆಷ್ಟು ಸರ್ ನೀವು ಬೇಕಾದ್ರೆ ನಾಳೆ ತನಕ ಮಳೆ ಉಂಟು ಅಂತ ಹೇಳ್ತಿದ್ದಾರೆ. ನೀವು ಬಂದು ಬೇಕಾದ್ರೆ ಇಲ್ಲಿ ಕೂತ್ಕೊಳ್ಳಿ, ನಾವು ಒಂದು ವ್ಯವಸ್ಥೆ ಮಾಡಿ ಕೊಡ್ತೀವಿ. ಒಂದು 2 ಗಂಟೆ ಮಳೆ ಬಂದ್ರೆ ಇಲ್ಲಿ ನೀರೇ ಬರುದಿಲ್ಲ, ಅದು ಹೇಗೆ ಅಂತ. ಈಗ ಹೋದ ವರ್ಷ ಮಳೆ ಬಂತು ಅಷ್ಟು, ಅವ್ರ ಮೇಲೆ ಎಲ್ಲ ಬಂತು, ಎಲ್ಲ ಮಾಧ್ಯಮದ ನಾವು ಎಲ್ಲ ಬಂದಿದ್ದೇವೆ, ಆಮೇಲೆ ನೀರೇ ಬರಲಿಲ್ಲ. ಆಮೇಲೆ ನಿಮ್ದೊಂದು ಏನು ನೀವು ಏನು ಹೇಳ್ತೀರಾ, ನೀವು ಟೆಕ್ನಿಕಲ್ ಪಾಯಿಂಟ್ ನಾಳೆ ಜೋರು ಮಳೆ ಬರ್ತದೆ, ಅಲ್ಲಿ ನೀರು ಬರಲ್ಲ, ಅದೇ ಒಟ್ಟಿಲ್ಲಿ ನೀರು ಬರೋದಿಲ್ಲ. ಒಂದ್ಸಲ ಬಂದು ಹೋತಂದ್ರೆ ಮತ್ತೆ ಎಂತ ದೊಡ್ಡ ಮಳೆ ಬಂದರೂ ಆಗುದಿಲ್ಲ. ಅದೇ ಹೇಳ್ದಲ್ಲ, ಔಟ್ ಫಾಲ್ ಪಾಯಿಂಟ್ಸ್ ನಾವೇನು ಬಂದ್ ಮಾಡಿ ಓಪನ್ ಮಾಡೋದು ಆ ಥರ ಏನೋ ಒಂದು ಪಾಯಿಂಟ್ ಇರ್ಬೇಕಲ್ಲ ಇದಕ್ಕೆ. ಮೇಲೆ ಕೊಟ್ಬಿಟ್ರೆ ಮತ್ತೆ ಏನಿಲ್ಲ, ಯಾರು ಕರಿಬೇಕು ನಾವು ಕರಿತೀವಿ. ನೀವು ಬರೀ ಒಂದು ಮೀಟಿಂಗ್ ಕೊಟ್ಟರೆ ಸಾಕು, ಡೇಟ್ ಫಿಕ್ಸ್ ಮಾಡಿ ಉಳಿಕಿದ್ನ ಏನಿದೆ ಅವ್ರ ಮೆಂಬರ್ಗಳಿಗೆ ಅವ್ರ ನಮ್ಮ VA ಥ್ರೂ ಕಳಿಸ್ತೀನಿ, VA ಮತ್ತು PDO ಥ್ರೂ ಕಳಿಸ್ತೀನಿ. ನೀವು ಏನಿದೆ ಒಂದು ಮೀಟಿಂಗ್ ಫಿಕ್ಸ್ ಮಾಡಿ, ಮೀಟಿಂಗ್ ಫಿಕ್ಸ್ ಮಾಡಿ ನಾನು ಈ ವಾರದಲ್ಲಿ ಮುಗಿಸ್ಬಿಡಿ. ಮತ್ತು ಶನಿವಾರ ರವಿವಾರ ರಜೆ ಇದೆ,